ನಮ್ಮ ಕಲಾವಿದರು ನೆಲ್ಯಾಡಿ ಈ ತಂಡದ ಅದೆಷ್ಟೋ ನಾಟಕಗಳನ್ನು ಪ್ರದರ್ಶಿಸುವ ಮೂಲಕ ಪ್ರೇಕ್ಷಕರ ಮನರಂಜಿಸಿದೆ. ಈ ತಂಡದ ಕಲಾವಿದರ ನಟನೆ ಎಂಥವರ ಮನವನ್ನು ಕೂಡ ತಟ್ಟುತ್ತೆ. ಇಂತಹ ನಾಟಕಗಳ ಪೈಕಿ ಪನ್ಪುನಕ್ಲು ಪನ್ಪೆರು ಎನ್ನುವಂತಹ ನಾಟಕ ಕೂಡ ಒಂದು. ಈ ನಾಟಕ ಕೂಡ ಈಗ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಮೂಡಿ ಬರೋದಕ್ಕೆ ಸಜ್ಜಾಗಿದೆ. ಈ ಡ್ರಾಮಾದ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ಆ ಡ್ರಾಮಾದಲ್ಲಿ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋ ಕಾಮಿಡಿ ಪಂಚ್ಗಳಿವೆ, ಕಣ್ಣಾಲಿಯನ್ನ ಉತ್ತಿಯಾಗಿಸೋ ಟ್ರಾಜಿಡಿ ಸೀನ್ಗಳಿವೆ, ಕಿವಿಗೆ ಇಂಪಾಗಿ ಕೇಳಿಸೋ ಸೂಪರ್ ಸಾಂಗ್ಗಳಿವೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮ ಸಂದೇಶವಿದೆ. ಇದುವೇ ಪನ್ಪುನಕ್ಲು ಪನ್ಪೆರು ಅನ್ನೋ ಡ್ರಾಮಾದ ವಿಶೇಷತೆ. ನೇತ್ರದಾನ ಮಹಾದಾನ ಅನ್ನೋ ಹಿನ್ನೆಲೆಯನ್ನೇ ಇಟ್ಟುಕೊಂಡು ಡ್ರಾಮಾವೊಂದು ರೆಡಿಯಾಗಿದ್ದು, ಇದರ ಶೂಟಿಂಗ್ ಎಡಿಟಿಂಗ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ V4 ನ್ಯೂಸ್ನ V4 ಸ್ಟ್ರೀಮ್ ಪ್ಲಾಟ್ಫಾರ್ಮ್ನಲ್ಲಿ ಮೂಡಿಬರಲಿದೆ. ದಯಾನಂದ ವಾಣಿಶ್ರೀ ನೆಲ್ಯಾಡಿ ಸಾರಥ್ಯದ ನಮ್ಮ ಕಲಾವಿದರು ನೆಲ್ಯಾಡಿ ತಂಡದ ಡ್ರಾಮಾ ಇದಾಗಿದ್ದು, ಅದ್ಭುತ ಕಥೆಯನ್ನ ಒಳಗೊಂಡಿದೆ. ತುಳು ನಾಟಕಗಳ ಮೂಲಕ ರಂಗಭೂಮಿಯಲ್ಲೇ ಯಶಸ್ಸಿನ ಉತ್ತುಂಗಕ್ಕೇರಿದ್ದ ದಯಾನಂದ ವಾಣಿಶ್ರೀ ನೆಲ್ಯಾಡಿ ಸಾರಥ್ಯದ ನಮ್ಮ ಕಲಾವಿದೆ ನೆಲ್ಯಾಡಿ ಇವರ ಸಾರಥ್ಯದ ಚಾಪರ್ಕ ಖ್ಯಾತಿಯ ತುಳುನಾಡ ತುಳುಶ್ರೀ ರಮಾ ಬಿಸಿರೋಡು ಅವರ ನಿರ್ದೇಶನದಲ್ಲಿ ಅರುಣ್ ಚಂದ್ರ ಬಿಸಿರೋಡು ರಚಿಸಿ ನಟಿಸಿರುವ ನಾಟಕವೇ ಪನ್ಪಿನಕ್ಲು ಪನ್ಪೆರು. ನಾಟಕದಲ್ಲಿ ತೆಲಿಕೆದ ಮುತ್ತು ಅರುಣ್ ಬಿಸಿರೋಡು ಅವರ ಪಾತ್ರ ಅದ್ಭುತವಾಗಿ ಮೂಡಿಬಂದಿದೆ. ಇವರು ನಟನೆಯಲ್ಲೂ ಸೈ, ರಚನೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಇವರು ಎಂಟ್ರಿ ಕೊಟ್ರೆ ಪ್ರೇಕ್ಷಕರನ್ನ ನಕ್ಕು ನಗಿಸದೆ ಬಿಡೋರೆಯಲ್ಲ. ಅಂತಹ ಅದ್ಭುತ ನಟರು ಅರುಣ್ ಬೇಸಿರೋಡ್ ಅವರು ಸೃಜನ್ ಪಾತ್ರದ ಮೂಲಕ ಈ ನಾಟಕದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರಿಗೆ ಸಾಥ್ ಕೊಟ್ಟಿರೋದು ಸಂತೋಷ್ ಕುಮಾರ್ ನೆಲ್ಯಾಡಿ ಇವರು ಪ್ರಭಾ ಪಾತ್ರದ ಮೂಲಕ ಕಾಣಿಸಿಕೊಂಡಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ನಾಟಕದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ನಾಟಕವುದ್ದಕ್ಕೂ ಸಾಕಷ್ಟು ಕಲಾವಿದರ ಹಾಸ್ಯಭರಿತ ರಸದೌತಣವೇ ಮೂಡಿಬಂದಿದೆ. ಇವರ ಜೊತೆಯಲ್ಲಿಯೇ ಕುಶಾಲಪ್ಪ ನೆಲ್ಯಾಡಿ, ಸತೀಶ್ ಸಂಪ್ಯ, ದಿನೇಶ್ ನೆಲ್ಯಾಡಿ ಇವರ ಹಾಸ್ಯ ವಿಭಾಗಕ್ಕೆ ಅರ್ಥಪೂರ್ಣ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ನಾಟಕದಲ್ಲಿ ಪ್ರೇಕ್ಷಕರನ್ನ ಯಾವುದೇ ಕಾರಣಕ್ಕೂ ಬೋರ್ ಉಡಿಸುವ ಕೆಲಸ ಮಾಡಲ್ಲ. ಯಾಕಂದ್ರೆ ಈ ನಾಟಕದಲ್ಲಿ ಅಷ್ಟೇ ಹಾಸ್ಯಗಳ ಸುರಿಮಳೆ ಒಳಗೊಂಡಿದೆ. ಮತ್ತೆ ನಿಮ್ದು ರೂಟ್ ಯಾವುದು? ನಂದು ಇದೇ ರೂಟ್. ಓ, ನಿಮ್ದು ಇದೇ ರೂಟಾ? ನಂದು ಕೂಡ ಇದೇ ರೂಟು. ಮತ್ತೆ ಬಿಸಿನೆಸ್ ಎಲ್ಲ ಹೇಗೆ ಆಗ್ತಾ ಉಂಟು? ಬಿಸಿನೆಸ್? ಅದೇ ಬಿಸಿನೆಸ್. ಯಾವ ಬಿಸಿನೆಸ್? ಅದೇ ಬಿಸಿನೆಸ್. ಅಂತಿದ್ದ ಗಂಡು ನಾನಲ್ಲ, ಇಲ್ಲ. ನೀವು ಗೊಂಡ ಯಾನಿದ್ದೇನೆ ಪುನಗಿನ್ನ ಬಾರಿ ಹೋಗ್ಬಿಡತ್ತೆ ಅನ್ಸ್ತಾ ಕಡೆ ಅಂತ ಫೋನಾಗ ಬಾರಿ ಅರ್ಬು ಕಟ್ಟ ನಲ್ತೋ ಇದ್ರೆ ಬಂದಿನಿಗೆ ಪೇಮೆಂಟ್ ಕೊಡಬೇ ಕೊರ್ಪುಡು ಪಾರ ಬಂದಿನಲ್ಲಿ ಪೋರಿ ಗೊತ್ತುಂಟು. ಇನ್ನು ನೇತ್ರ ಪಾತ್ರವನ್ನ ಪೂಜಾ ಗೋಳಿತೊಟ್ಟು ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಡ್ರಾಮಾದಲ್ಲಿ ಇವರ ನಟನೆ ಸಹಜ ರೀತಿಯಲ್ಲಿ ಮೂಡಿಬಂದಿದೆ. ಈ ನಾಟಕದಲ್ಲಿ ನೇತ್ರ ಪಾತ್ರದ ಹಿಂದೆ ಇಡೀ ಕಥೆ ಸುತ್ತುವರಿಯುತ್ತೆ. ಇವರಿಗೆ ನಾಯಕ ನಟನಾಗಿ ಆಕಾಶ್ ನೆಲ್ಯಾಡಿ ಅವರು ತುಷಾರ್ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿದ್ದು, ಸಹಜ ನಟನೆಯ ಮೂಲಕವೇ ನಾಟಕದಲ್ಲಿ ಗಮನ ಸೆಳೆದಿದ್ದಾರೆ. ಪೊಸಗೊಂಬೆ ದೊರ ತೂಕದ ಒತ್ತೆ ಒತ್ತೆ ಬೇಕೊಂದು ರಡ್ನೇದ ಒಂತಲೆ ಒವ್ವಣ್ಣಂಗೆ ಕಿರುಂಗು ಆತಿ ಒತ್ತೆ ಬಾರಿ ಮಾಡ್ಕರನ್ನು ಬೇಕೊಂದು ನಡುಂತ ನಡುಂತ ಒತ್ಲೆ ಹೋಗಿ ಕಿರ್ಕೊಂಡು ತೂಕ ಒತ್ತಡ ಸೆನ್ಸರ್ ಕಟ್ಟು ಬಿಡ್ಲಿ ಗೊರ್ಚ ಬೇಕೊಂದು ಪಚ್ಚದ ಪಚ್ಚದ ಭಾರಿ ಬಲ ಉಂಟು ಅಂದ ಆಂಡಲವರ ತೂಕತ ಒತ್ತೆ ಬಾರಿ ಸ್ಟ್ರಾಂಗ್ ಉಂಡು ಬೇಕೊಂದು ಕೆಂಪುದ ಐದು ಬಲ ಉಂಟು ಹೊರತ್ತುಲೆಗೆ ಒತ್ತಡ ಒತ್ತೆ. ಇನ್ನು ಡ್ರಾಮಾದಲ್ಲಿ ರಮಾ ಬೇಸಿರೋಡ್ ಅವರು ಜನಾರ್ದನ್ ಮಾಸ್ಟರ್ ಪಾತ್ರವನ್ನು ನಿರ್ವಹಿಸಿದ್ದು, ಸಹಜ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ. ಹರೀಶ್ ಗೋಳಿತೊಟ್ಟು ಅವರು ಮಂಜಣ್ಣನ ಪಾತ್ರದ ಮೂಲಕ ಬಣ್ಣ ಹಚ್ಚಿದ್ದಾರೆ. ದಿನೇಶ್ ಶೆಟ್ಟಿ ನೆಲ್ಯಾಡಿ ಅವರು ಮಹಾಬಲ ಪಾತ್ರವನ್ನು ನಿರ್ವಹಿಸಿದ್ರೆ, ಕುಶಾಲಪ್ಪ ನೆಲ್ಯಾಡಿ ರಂಭ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಧನುಷ್ ಪುತೂರು ಅವರು ಸವಿತಾ ಪಾತ್ರದಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಜಾಹ್ನವಿ ವಿಟ್ಲ ಅವರು ಶಕುಂತಲಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಬಾಲಕೃಷ್ಣ ಮಾಣಿ ಅವರು ಸಂದೇಶ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮೋಹನ್ ಏಳಂತಿಲಾ ಅವರು ಪಿಟಿ ಮಾಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನೇತ್ರದಾನ ಮಹಾದಾನ ಅನ್ನುವ ಒಂದು ಸಂದೇಶವನ್ನ ಸಮಾಜಕ್ಕೆ ಅಚ್ಚುಕಟ್ಟಾಗಿ ತೋರಿಸಿಕೊಟ್ಟಿದ್ದಾರೆ.
ನಿಂಗೆ ಹೋ ಗೊತ್ತಿಗೆ ಬನ್ನಿ ನೇ ನನ್ನ ಪದ್ಯವ ನೋಡಿ ಈ ಓಲ್ ಪದ್ಯ ಅಂತೀನಿ ನಾನು ಕಾಲೇಜ್ ಇಡು ಪದ್ಯ ಅಂತೀನಾ ಬೇಗ ಪದ್ಯ ಬಂದ್ರೆ ನಿಂಗೆ ಬಚ್ಚುಂಡು ಪದ್ಯ ಬಂತ ಓ ಎನ್ನುವ ಗಣಪ ನೀ ಕರೆದಾಗ ಓ ಕುಡಜಿ ಬಂತ ಓಡಿ ಪೇರಲ್ಲಿ ಬಾರಯ್ಯ ಬಾ ಬಾ ಒಂದು ನಿಮಿಷ ಕೊಡರ ನಾವು ಬಾರಯ್ಯ ಬಾ ಬಾ ಒಂದು ನಿಮಿಷ ಬಂತ ಬಾರಯ್ಯ ಬಾ ಬಾಬಾ ಛೇ ಅದು ಪಂಡದ ಬರ್ಕೋಣ ಮಾರ ಬಾರಿ ಶಿಸ್ತುದ ಒಂದು ಗ್ಯಾಸ್ ಅವು ಬಾರಯ್ಯ ಬಾಬಾ ಐಟ್ಲ ಶ್ರುತಿ ಉಂಟು ಬಾಬಾ ಮೋಸ್ಟ್ಲಿ ವಾಸ್ತು ಒಮ್ಮೆಗೆ ಗ್ಯಾಸ್ಟ್ರಿಕ್ ಅದು ಪೋಡು ಗ್ಯಾಸ್ಟ್ರಿಕ್ ಕರ್ಮ ಮುಳು ಬಂಜಿ ಬೇರೆ ಅದು ಟಾಯ್ಲೆಟ್ ಬರೋದುಂಟು ಪಾಪ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.